ಮೇ 16ರಂದು ಅರಬ್ಬಿ ಸಮುದ್ರಕ್ಕೆ ತೌಕ್ತಿ ಚಂಡಮಾರುತ ಅಪ್ಪಳಿಸುವ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಹೊರಡಿಸಿದೆ. ಈ ಹಿನ್ನೆಲೆಯಲ್ಲಿ ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಉಂಟಾಗಿದೆ. ಹಾಗಾಗಿ ಮೀನುಗಾರರಿಗೆ ಸಮುದ್ರಕ್ಕಿಳಿಯದಂತೆ ಮಂಗಳೂರಿನ ಕೋಸ್ಟ್ ಗಾರ್ಡ್ ಸೂಚಿಸಿದೆ. ಹಾಗೂ ಈಗಾಗಲೇ ಆಳ ಸಮುದ್ರ ಮೀನುಗಾರಿಕೆಗೆ ತೆರಳಿರುವ ಬೋಟ್ಗಳಿಗೆ ಗಸ್ತು ತಿರುಗುತ್ತಿದ್ದ ಐಸಿಜಿ ಹಡಗುಗಳು ಮತ್ತು ಸಿಜಿ ಡಾರ್ನಿಯರ್ ವಿಮಾನಗಳು ಚಂಡಮಾರುತದ ಎಚ್ಚರಿಕೆಯನ್ನ ನೀಡಿ ಕೂಡಲೇ ದಡ ಸೇರುವಂತೆ ಸೂಚಿಸಿದೆ. ಮೇ 16ರ ಸುಮಾರಿಗೆ ಪೂರ್ವ ಮಧ್ಯ ಅರಬ್ಬಿ ಸಮುದ್ರದಲ್ಲಿ ಬಿರುಗಾಳಿ ತೀವ್ರವಾಗಿರಲಿದೆ. ತೌಕ್ತಿ ಚಂಡಮಾರುತದಿಂದ ಕರ್ನಾಟಕದ ಕರಾವಳಿ, ಕೇರಳ, ತಮಿಳುನಾಡು, ಲಕ್ಷದ್ವೀಪಗಳಲ್ಲಿ 16ರವರೆಗೆ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಮೀನು ಹಡಗುಗಾರರೇ, ಸಮುದ್ರದ ಹವಾಮಾನ ಕೆಟ್ಟು ಹೋಗಿದೆ. ಚಂಡಮಾರುತ ಬರುವ ಸಾಧ್ಯತೆ ಇದೆ. 13ನೇ ತಾರೀಕಿನಿಂದ ಬಿರುಸಾದ ಗಾಳಿ ಮಳೆ ಸಾಧ್ಯತೆ ಇದೆ. ಎಲ್ಲರೂ ದಡ ಸೇರಿಕೊಳ್ಳಬೇಕೆಂದು ವಿನಂತಿ. ಮೀನು ಹಡಗುಗಾರರೇ, ಸಮುದ್ರದ ಹವಾಮಾನ ಕೆಟ್ಟು ಹೋಗಿದೆ. ಚಂಡಮಾರುತ ಬರುವ ಸಾಧ್ಯತೆ ಇದೆ. 13ನೇ ತಾರೀಕಿನಿಂದ ಬಿರುಸಾದ ಗಾಳಿ ಮಳೆ ಬರುವ ಸಾಧ್ಯತೆ ಇದೆ. ಎಲ್ಲರೂ ದಡ ಸೇರಿಕೊಳ್ಳಬೇಕಾಗಿ ವಿನಂತಿ. ಮೀನು ಹಡಗುಗಾರರೇ, ಸಮುದ್ರದ ಹವಾಮಾನ ಕೆಟ್ಟು ಹೋಗಿದೆ. ಚಂಡಮಾರುತ ಬರುವ ಸಾಧ್ಯತೆ ಇದೆ. 13ನೇ ತಾರೀಕಿನಿಂದ ಬಿರುಸಾದ ಗಾಳಿ ಮಳೆ ಸಾಧ್ಯತೆ ಇದೆ. ಎಲ್ಲರೂ ದಡ ಸೇರಿಕೊಳ್ಳಬೇಕಾಗಿ ವಿನಂತಿ.